ಪಡಿಯಿರುತ್ತದೆ. ಒಂಜಿ ರಾಜ ಸರ್ವೇಳಲಾಜಿಮಾದಿನೇ ಮಗು ಪಡಿಯಿರುತ್ತದೆ. ಅದ ಉಜಾರಿ ಕುಟುಂಬ ಸಂಸಾರ ಸರ್ವೇಳಲಾಜಿಮಾದಿನೇ ಮಗು ಪಡಿಯಿರಿತ್ತು ಬರ್ತಾರೆ, ಪಡಿಯಿರಿತ್ತು ಬರ್ತಾರೆ, ಪಡಿಯಿರುತ್ತದೆ. ಇಂಜಿರಾಜ ಸರ್ವರೆಲ್ಲ ಜಮಾದಿನೇ ಮಗು ಪಡೆಯಲಿ. ಪೂಜಾರಿ ಸಂಸಾರ ಸರ್ವರೆಲ್ಲ ಜಮಾದಿನೇ ಮಗು ಪಡೆಯಲಿ. ಪೂಜಾರಿ ಸಂಸಾರ ಸರ್ವೇಳಲಾಜಿಮಾದಿನೇ ಎಣ್ಣೆ ಬರ್ತಾರೆ, ಎಣ್ಣೆ ಬರ್ತಾರೆ. ಇಂಜಿರಾಜ ಸರ್ವರೆಲ್ಲ ಜಮಾದಿನೇ ಮಗು ಎಣ್ಣೆ ಬರ್ತದೆ. ಯುಗ ಪೂಜಾರಿ ಸಂಸಾರ ಸರ್ವರೆಲ್ಲ ಜಮಾದಿನೇ ಮಗು ಎಣ್ಣೆ ಬರ್ತದೆ. ಇಂಜಿರಾಜ ಸರ್ವರೆಲ್ಲ ಜಮಾದಿನೇ ಮಗು ಗಂಗಾರದ ಜಮಾದಿ ಪೂಜಾರಿ ಕುಟುಂಬ ಸಂಸಾರ ಸರ್ವರೆಲ್ಲ ಗಂಗಾರದ
ಬೆಳಕು ತಂದ್ರೆ ಮಾತಾಡಲ್ಲ ಪ್ರಾರ್ಥನೆ ಮಾಡ್ಬೋದು. ಸ್ವಾಮಿ ಸತ್ಯರೇ ಮಗ ಪೂಜಾರನ ತರಮಾಡಿನ ಚಿತ್ರಮಳ ಮೈಸಂದಾಯ ಪೆಲಿಮಾದಿ ವೈದ್ಯನಾಥ ಬಿಲ್ಚಂಡಿ ಕೇತುರ್ಲಾರೆ ಮಗ ಪೂಜಾರನ ತರವಾട്ട് കരിಕಾളോട് ഇരുന്നൂറ്റാറുണ്ട് മക്കളെ സമർപ്പവും തൊലിപ്പതിനാഥ നിയമണം കൊണ്ടിക്കൊണ്ട് പേരിനെ കൊണ്ട് കാളക്കൊണ്ട് വർഷത്തിൽ ഈ കാളോട്ടിലഞ്ചേരി സംസാരത്തിലുള്ള തരക്കാത്തിനിക്കുന്ന നിയമോത്സവങ്ങൾ ഉൾപ്പാടും കൊണ്ട് തീരുമാനങ്ങൾ തന്നു സന്ധ്യതാര പഠിപ്പിച്ച മുട്ടപ്പെട്ടാറ ಅವರನಿಗೆ ಗುಣಮೂರ್ತಗಳು ಪಾವನೆ ಪುಣಯ ಕೋಯ ಬಂತು ಬ್ರಹ್ಮತ್ವನು ಬರಮಲ್ಪಾದ ಸೂರ್ಯದಾದ ವೃತ್ತುಗಳಿಗೆ ನವಕಪ್ರದ ಕುಟುಂಬದ ನಾಗದೇವಿಗೆ ದಣಗೊಂಬಿಡ ಅಂಜನೆ ಪ್ರಸಾಣಿ ಸರ್ವಶಕ್ತಿಗೆ ಕಳಸನ ಮಲ್ಪಾ ಬಂದು ಸರ್ವೋತ್ತ ಮೂಡ್ಕೊಂಡು ಆ ಮನುಷ್ಯಂದಾಯನ ಸೇವೆ ఆయన ఉండాలి మల్పవన లెక్క అవు తప్పునగా కుటుంబ లాంఛిత జపజమాది వర్పించిన గగ్గాదేవిల సేవ ಆ ದೇವಿಗಳು ಆ ಮಹಾಗಣಪತಿ ದೇವರಂದು ಮುನಿಗೊಂದು ರಾಮದೇವಿ ರಾಮಕೃಷ್ಣ ವಾರಿಗೆ ಒಂದು ಶಕ್ತಿ ರಾಯಂಚಿತ್ತ ಸೂರ್ಯದಾಸನ್ನು ಮುರಿಯಲು ಪ್ರಾರ್ಥನೆ ಮಾಡ್ಕೊಂಡು ಕೃಷ್ಣ ಮಾದಿ ಸಂಸಾರಗಳೆಲ್ಲ ವಾರಿಗೆ ಪುರಿಯಡಿ ಆ ಒಂದು ಗಟ್ಟಿ ಇಂಚಿತ ಸಮಗಳ ಮಿತ್ತ ಮುಕ್ಕಾಳು ಮುಗಿಯಲು ವಾಸವಾದ ಕುಟುಂಬವು ಅಭಯದ ನುಡಿಯನ್ನು ಕೊಂದು ಕಾಪಾಡ
ಪೂಜಾರವಾಗಿ ಕಾಳಾದ ಮಹೋತ್ಸವ ಆ ಪ್ರಕಾರವಾಗಿ ಗುರುವಾರರು ಕಗ್ಗಾರದ ಅಗ್ನಿಘಟ್ಟ ಉಂಟು ಮೌನವಾಸಿದ ಮಗಳಿಗಳು ಸಂಸಾರಗಳ ತಪ್ಪುವಾಗ ಶ್ರೀಗೋಪದಿಂದ ಶ್ರೀಗೋಪದೈತ ತಿರುನಂಬಿಕೆಯ ದೇವರಾತ್ರಿ ರಾಮದೇವರ ಮಾಳಿಗೆ ರಾಮಚರಾಯಿತ ಎದುರಾದ ವೇದದಾಸನ ಮುಂದೆ ಸಂಸಾರದ ಓಡು ಗಟ್ಟಿ ಚಿತ್ರ ಸಂಸಾರ
ಒರಿಯೊಂದು ಒರಿಯತ್ತು ಈ ಕಾಲದ ಸೇವೆ ನನ್ನ ಸಂಸಾರವು ನಾನಾ ಥರದ ಸಂಚಾರ ವಿಷನ ಅಮೂರ್ತನ ಉತ್ತಮನ ಮಧ್ಯಮನ ಈ ಚಿತ್ತಿ ಸಂಚಾರ ಉಂಡು ಭಯಮಲ್ಪಡೆ ನಾರಾಯಣ ಕಟಾಕ್ಷರ್ದು ನನ್ನ ಮಣ್ಣದ ಬೋಗೋರ್ದು ಎಂಕೊಳ್ ಬತ್ತದ ಬ್ರಾತಕಾರ ಉಂಡುಷ್ಟ ಊರಿನ ಚಿತ್ತಿ ಮೂರ್ತೊಡು ವಿಷ ಎತ್ತಿನ ಗರುಡ ಬಾಯಿಗೆ ಬಾಡ್ಬಾದ ಅಮೂರ್ತ ನನ್ನ ಮಿಂಚಿತ್ತಿ ಎನ್ನ ಸಂಸಾರಗೂ ಕೈದವರ ಕಾದು ಕೊರ್ದು ಈ ಕಟ್ಟಿನ ಸೂರ್ಯ ಚಂದ್ರಕಾಲ ಮುಟ್ಟ ಸಂಸಾರದ ಕೈಟೆಯನ್ನು ಕೊಂಡಾಡಿಯೊಂದುಳ್ಳೆಗೆ ನಮ್ಮ ಕಟ್ಟ ಪ್ರಕಾರ ಎಂಕ್ಲೆಲ್ಲ ಸಂಪುಟ ಗಾಳಿಯಾದ ಬೀಜನ್ನು ಕೈವಂತಿತ್ತು ನ್ಯಾಯದ ವಿರಾದೆಗೆ ಏಕಾವತ್ತಿ ಬೀಜ ನಂಬುದು ನರ್ತ ಬತ್ತಿಂದ ಸರ್ವದೋಷಕ್ಕಿಂದ ಮಾಯೊಂದು ಪರಿಹಾರ ಅಲ್ಪಾದಿ ಮೂರು ಎರಡು ಕಾರ ನರಮಾಯ ಬತ್ತಿನ ನಾಲ್ಕಾರ ನಡೆವತ್ತಕ್ಕಿದಲ್ಲಿ ಲಾರ ದಿಂಜಾತಿಯಾನು ಬೇರು ಬರೆದು ಸಂಪಾಯಲೆ ಕೊನೆ ಸಂಸಾರವುಳ ಸಂಪುಟ ಗಾಳಿಯಾದ ಬೀಜೊಂದುಳ್ಳಗೆ ನಮ್ಮೊಳ್ಳೆ ಕಟ್ಟ ಪ್ರಕಾರ ಸಂತೋಷುಡು ಕೊರಿಂಚಿತ್ತು ಪೇರಿನ ಸಂತೋಷುಡು ಹೇಳ್ದೆ ತನ್ನು ಸರ್ವೇ